ದೇರಳಕಟ್ಟದ ಹೃದಯ ಬಾಗಡು ಮೋರ್ ಸೂಪರ್ ಮಾರ್ಕೆಟ್ ಕಟ್ಟಣದ ಮಿತ್ತದ ಮಳಿಗೆಡು 5 ಜನ ಪಾಲುದಾರರನ್ನ ಆಡಳಿತ ವ್ಯವಸ್ಥೆಡು ದಿ ಫ್ಯಾಬ್ ಲಾಂಚ್ ಹವಾನಿಯಂತ್ರಿತ ಎಡ್ಡ ವ್ಯವಸ್ಥೆಡು ಶುರುವಾತಡು. ಮದುವೆ ಮಸಿರಿಗೆ ಬೋಡಿತ್ತಿನ ಕುಂಟು ಪ್ಯಾಂಟ್ ಶರ್ಟ್ ಕೋಟ್ ಪೀಸಲು ಅಂಚೆನೆ ಅವೆನು ಪೊಲ್ಲುದು ಕೊರ್ಪಿನ ಎಡ್ಡ ಸೌಲಭ್ಯದ ಈ ಮಾರಾಟ ಮಳಿಗೆದ ಉದಿಪನದೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಪುಗರ್ತದ ಸಮಾಜ ಸೇವಕೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ರಾಜಿಕ್ ಉಳ್ಳಾಲ್ ಬೊಕ್ಕ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಪೊಸ್ತಕುರದ ವಿದ್ಯಾಧರ್ ಶೆಟ್ರಿಗೆ ಅಭಿನಂದನೆ ಸಂದಾಯರು. ಫ್ಯಾಬ್ ಲಾಂಚ್ ಜನಕ್ಲೆನ ಪ್ರೀತಿ ವಿಶ್ವಾಸನ ಪಡೆಯೊಂದು ಎಡ್ಡ ರೀತಿಲು ಬುಲೆವಡು ತಂಗ್ಲೆಗೆ ತೋಚಾಯಿನ ಅಭಿಮಾನದ ಅಭಿನಂದನೆಗೂ ಸೋಲ್ಮೇಲು ಪಂಡದು ರಾಜಿಕ್ ಉಳ್ಳಾಲ್ ಬೊಕ್ಕ ಪೊಸಕುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟಿ ದಿ ಫ್ಯಾಬ್ ಲಾಂಚ್ಗೆ ಎಡಬೈಕೆರು. ದಾರ್ಲಘಟ್ಟದ ಹೃದಯ ಭಾಗದಲ್ಲಿ ಈ ಡ್ರೆಸ್ಸಿನ ಒಂದು ಶಾಪ್ ಫ್ಯಾಬ್ ಲಾಂಚ್ ಅಂತೇಳಿ ಒಂದು 5 ಜನ ನಮ್ಮ ಫ್ರೆಂಡ್ಸ್ ಅವರು ಸೇರಿ ಇವರು ಒಂದು 5 ಜನ ಗೆಳೆಯರು ಸೇರಿ ಒಂದು ಶಾಪನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಹಾರ್ಟ್ ಆಫ್ ದ ದಾರ್ಲಘಟ್ಟೆ ಸಿಟಿಯಲ್ಲಿ ಮಸೀದಿ ಮುಂದ್ಗಡೆ ಒಳ್ಳೆ ಲೊಕೇಶನ್. ಇವರದ್ದು ನೆಟ್ವರ್ಕ್ ಚೆನ್ನಾಗಿದೆ. ಒಳ್ಳೆ ರೀತಿಯಲ್ಲಿ ಒಂದು ವ್ಯಾಪಾರ ಆಗಲಿ. ನಮ್ಮ ಎಲ್ಲರ ದೇವರ ಹತ್ರ ನಾವೆಲ್ಲರೂ ಇವರಿಗಾಗಿ ಪ್ರಾರ್ಥನೆ ಮಾಡುವ. ಯಾಕೆಂದರೆ ಒಂದು ಫ್ರೆಂಡ್ಸ್ 5 ಜನ ಸಕ್ಸಸ್ಫುಲ್ ಆಗಬೇಕಂತ ಇಲ್ಲಿ ಒಂದು ಇದರಲ್ಲಿ ಶೂಸು ಪ್ಯಾಂಟ್ ಶರ್ಟ್ಸ್ ಅದೇ ರೀತಿ ಮದುವೆಗೆ ಸಂಬಂಧಪಟ್ಟಂಥ ಮದುಮಗನಿಗೆ ಕೋಟು ಇದೇ ರೀತಿ ಸ್ಟಿಚ್ಚೆಲ್ಲ ಮಾಡ್ತಾರೆ ಇಲ್ಲಿ. ಚೆನ್ನಾಗಿ ಇದು ಈ ವ್ಯಾಪಾರ ಮುಂದೆ ಹೋಗಲಿ ಅಂತೇಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ಆತ್ಮೀಯ ಬಂಧುಗಳೇ, ದೇರಳಕಟ್ಟೆಯ ಹೃದಯ ಭಾಗ ಅಂದರೆ ಜಂಕ್ಷನ್ನಲ್ಲಿ 5 ಮಂದಿ ಸೇರಿಕೊಂಡು ಅಂದರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ನಮ್ಮಲ್ಲಿ. 5 ಮಂದಿ ಸೇರಿಕೊಂಡು ಒಂದು ಉದ್ಯಮ ದಿ ಫ್ಯಾಬ್ ಲಾಂಚ್ ಎನ್ನುವಂತಹ ವಸ್ತ್ರ ಮತ್ತು ಇನ್ನಿತರ ಎಲ್ಲ ರೀತಿಯ ಗ್ರಾಹಕರಿಗೆ ಬೇಕಾದಂತಹ ಅನುಕೂಲಕರವುಳ್ಳಂತಹ ಒಂದು ಮಳಿಗೆಯನ್ನು ಆರಂಭಿಸಿದ್ದಾರೆ. ಇಂದು ಶುಭಾರಂಭಗೊಂಡಿದೆ. ಅದು ಸೋಮವಾರದ ದಿವಸ. 5 ಮಂದಿಯು ನನಗೆ ತಿಳಿದ ಹಾಗೆ ನಮ್ಮ ಆತ್ಮೀಯರು ರಾಜಿಕ್ರವರು ಹೇಳಿದ ಹಾಗೆ ಇಂತಹದೇ ಬೇರೆ ಬೇರೆ ಸಂಸ್ಥೆಗಳನ್ನು ಮಾರಾಟ ಮಳಿಗೆಗಳನ್ನು ಹೊಂದಿದ್ದಾರೆ. ಅಂದರೆ ಎಲ್ಲರಿಗೂ ಪರಿಣಿತಿ ಇದೆ, ಎಲ್ಲರಿಗೂ ಅನುಭವ ಇದೆ. ಆ ಅನುಭವವನ್ನು ಸೇರಿಸಿಕೊಂಡು ಒಟ್ಟಾಗಿ ಒಂದು ದೊಡ್ಡದಾದಂತಹ ಅದರಲ್ಲೂ ಗ್ರಾಹಕರಿಗೆ ಮುದ ನೀಡುವಂತಹ ಹವಾನಿಯಂತ್ರಿತವಾದಂತಹ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಟ್ಟೆ ಬರೆಗಳನ್ನು ಕೊಂಡುಕೊಳ್ಳುವಂತಹ ಅವಕಾಶ, ವಿಶೇಷವಾಗಿ ಮದುವೆ ಶುಭ ಸಮಾರಂಭಗಳಿಗೆ ಬೇಕಾದಂತಹ ಬಟ್ಟೆಗಾರಗಳು ಅದನ್ನು ಹೊಲಿಸುವಂತಹ ಒಂದು ಅವಕಾಶವೂ ಇಲ್ಲಿದೆ. ಅಂದರೆ ಒಂದು ಒಳ್ಳೆಯ ವ್ಯವಸ್ಥೆ. ಉದಾಹರಣೆಗೆ ಒಂದು ಸೂಟ್ ಬೇಕಾದರೆ ಅದನ್ನು ಬಟ್ಟೆಯನ್ನು ಇಲ್ಲೇ ಪಡೆದುಕೊಂಡು ಇಲ್ಲೇ ಹೊಲಿದು ಕೊಂಡು ಹೋಗುವಂತಹ ವ್ಯವಸ್ಥೆ, ಅವರಿಗೆ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ, ಅವರ ದೇಹ ವಿನ್ಯಾಸಕ್ಕೆ ಒಪ್ಪುವ ರೀತಿಯಲ್ಲಿ ಬಟ್ಟೆಯನ್ನು ಹೊಲಿಯುವ ವ್ಯವಸ್ಥೆಯೂ ಇದೆ. 5 ಮಂದಿ ಇವತ್ತು ಸ್ವಂತ ಉದ್ಯಮವನ್ನು ತಾವು ಆರಂಭಿಸಿಕೊಂಡು ಆ ಮೂಲಕವಾಗಿ ಇನ್ನೂ ಸಮಾಜದ ಒಂದು 25 ಮಂದಿಗಳಿಗೆ ಅಷ್ಟಾದರೂ ಉದ್ಯಮ ಕೊಡುವಂತಹ ಒಂದು ಕೆಲಸ ಕೊಡುವಂತಹ ಒಂದು ಒಳ್ಳೆಯ
ಆರಂಭದ ದಿನ ಇದು. ಈ ಉದ್ಯಮ ದಿ ಫ್ಯಾಬಿ ಲಾಂಚ್ 5 ಮಂದಿಯ ಈ ಉದ್ಯಮ ಯಶಸ್ವಿಯಾಗಿ ಮುನ್ನಡೆಯಲಿ, ಎಲ್ಲ ರೀತಿಯ ಅವರಿಗೆ ಅನುಕೂಲಗಳು ಒದಗಿ ಬರಲಿ. ಈ ಪರಿಸರದ ಅಂದರೆ ಸುತ್ತಮುತ್ತ ಪರಿಸರದ ಎಲ್ಲ ಗ್ರಾಹಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆಯುವಂತಾಗಲಿ. ಅವರ ನಂಬಿಕೆ ವಿಶ್ವಾಸದ ಈ ವ್ಯಾಪಾರ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಬೆಳೆಯಲಿ. ದೇವರು ಅವರಿಗೆ ಸಕಲ ಅನುಗ್ರಹವನ್ನು ಸನ್ಮಂಗಲವನ್ನು ಕೊಡಲಿ ಎನ್ನುವಂತಹ ಹಾರೈಕೆ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಬ್ಬರನ್ನು ಕರೆದು ಇವತ್ತು ಅಭಿನಂದಿಸಿದ್ದಾರೆ. ನಮ್ಮ ಸಾಧನೆ ಏನು ಅಂತಹದ್ದಲ್ಲ, ಆದರೆ ರಾಜ್ಯೋತ್ಸವ ಒಂದು ಪ್ರಶಸ್ತಿ ಸಿಕ್ಕಿದಂತಹ ಸಂಭ್ರಮ, ಇದನ್ನು ಗೆಳೆಯರು ಸೇರಿ ಆತ್ಮೀಯರು ಸೇರಿ ಒಂದು ಹಂಚಿಕೊಳ್ಳುವಂತಹ ಸಂಭ್ರಮ, ಅದು ಬೇರೆ ಒಂದು ಖುಷಿಯನ್ನು ಕೊಡ್ತದೆ. ಇವತ್ತು ರಾಜಿಕ್ ಉಳ್ಳಾಳ್ರವರು ಮತ್ತು ನನ್ನನ್ನು ಕರೆದು ಈ ಒಂದು ಅಭಿನಂದನೆಯನ್ನು ನೀಡಿದಂತಹ ದಿ ಫ್ಯಾಬಿ ಲಾಂಚಿನ ಎಲ್ಲ ಪಾಲುದಾರರಿಗೂ 5 ಮಂದಿ ಪಾಲುದಾರರಿಗೂ ಅದರ ಸಂಸ್ಥೆಯ ಎಲ್ಲ ಹಿತೈಷಿ ಸಿಬ್ಬಂದಿಗಳಿಗೂ ನನ್ನ ಪರವಾಗಿ ಮತ್ತು ರಾಜಿಕ್ರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳು. ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಸತ್ತಾರ್ ಫ್ಯಾಬ್ ಲಾಂಚ್ ಎಡ್ಡೆ ರೀತಿರು ಜನಕರನ್ನ ಪ್ರೀತಿ ವಿಶ್ವಾಸ ಪಡೆಯೊಂದು ಮಲ್ಲ ಸಂಸ್ಥೆಯಾದ ಬುಲೆವಾಡ ಪಂಡರದು ಶುಭ ಹಾರೈಸಿರು. ದೇರಳಕಟ್ಟೆಯ ಹೃದಯ ಭಾಗದಲ್ಲಿ ದ ಫ್ಯಾಬ್ರಿಕ್ ಲಾಂಚ್ ಎಂಬ ಬಟ್ಟೆ ಮಳಿಗೆಯ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಅಜರ್ ಅವರು ಅವರ ಮಾಲೀಕತ್ವದಲ್ಲಿ ಮತ್ತು ಅವರ ಫ್ರೆಂಡ್ಸ್ ಜೊತೆ ಸೇರಿ ಇವತ್ತು ಶುಭಾರಂಭಗೊಂಡಿದೆ. ಇನ್ನೂ ಕೂಡ ಹಲವಾರು ಇಂತಹ ಮಳಿಗೆಗಳನ್ನು ಮಾಡಲು ಅಲ್ಲಾಹನು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಶುಭವನ್ನು ಹಾರೈಸುತ್ತಾರೆ. ದಿ ಫ್ಯಾಬ್ ಲಾಂಚ್ನ ಪಾಲುದಾರರು ಮೊಹಮ್ಮದ್ ಅಲಿ, ಅಜರುದ್ದೀನ್, ಅಬ್ದುಲ್ ಖಾದರ್, ರಿಜ್ವಾನ್, ಇಮ್ತಿಯಾಜ್ ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ದೇರಳಕಟ್ಟೆ ಪರಿಸರದಲ್ಲಿ ಶುಭಾರಂಭಗೊಂಡಂತಹ ಫ್ಯಾಬ್ ಲಾಂಚ್ ಎಂಬ ಸಂಸ್ಥೆ ಇಲ್ಲಿ ಸಭೆ ಸಮಾರಂಭಕ್ಕೆ ಬೇಕಾದಂತಹ ವಧುವರರಿಗೆ ಬೇಕಾದಂತಹ ಪ್ಯಾಂಟ್, ಶರ್ಟ್, ಕುರ್ತಾ, ಶೇರ್ವಾಣಿ, ಪೈಜಾಮ್, ಶೂಟ್ಸ್ ಮಿತ ದರದಲ್ಲಿ ರಫ್ತು ಸಮಯಕ್ಕೆ ನೀಡುವಂತಹ ಸಂಸ್ಥೆ. ಆದ್ದರಿಂದ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದು ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕಾಗಿ ಸಂಸ್ಥೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ.